ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಪ್ರತಿ ದಿವಸಾಗ್ಲೂ ಮನೆಯಿಂದ ಹೋಗುವಂತಹ ಪುರುಷರಿಗೆ ಚಿಂತೆ ಯಾವುದಂತ ಹೇಳಿದರೆ, ಇವತ್ತು ಎಷ್ಟು ಕೆಲಸ ಇದೆ, ಏನು ಮಾಡಲಿಕ್ಕಿದೆ ಅಂತ ಹೇಳಿ. ಅದೇ ಮನೆಯಲ್ಲಿರುವಂತಹ ಹೆಂಗಸರಿಗಾಗಿರ್ಬೋದು ಅಥವಾ ಮನೆಯಲ್ಲಿ ಈ ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡೋರಿಗೆ ಒಂದು ಟೆನ್ಷನ್ ಏನಂತ ಹೇಳಿದರೆ, ಇವತ್ತು ಏನಪ್ಪ ಸ್ಪೆಷಲ್ ಮಾಡೋದು ಅಂತ ಹೇಳಿ. ಇದಕ್ಕೆಲ್ಲ ನೀವು ಟೆನ್ಷನ್ ಮಾಡಲೇಬೇಕಂತಲ್ಲ. ಯಾಕಂತ ಹೇಳಿದರೆ ಇದು ನಿಮ್ಮ ಫೇವ್ರೆಟ್ ಶೋ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಆಗಲೇ ಹೇಳಿದೆ, ಯಾವುದೇ ಟೆನ್ಷನ್ ಈ ಅಡುಗೆ ಮನೆಯಲ್ಲಿ ಏನು ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಎಪಿಸೋಡಲ್ಲಿ ತಯಾರಾಗ್ತಿರುವಂತಹ ಬೇರೆ ಬೇರೆ ರೆಸಿಪೀಸ್ಗಳು. ಆ್ಯಂಡ್ ಹಾಗೆಯೇ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಹೊಸತಾದಂತಹ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಇವರು ಹಲವಾರು ಬಾರಿ ಬಂದಿದ್ದಾರೆ. ಬಂದಾಗ ಇವರು ಮಾಡುವಂತಹ ಅಡುಗೆಯಲ್ಲಿ ಏನಾದರೂ ಒಂದು ಹೊಸತಾದಂತಹ ಒಂದು ಲುಕ್ ಇರುತ್ತೆ, ಹೊಸತಾದಂತಹ ಒಂದು ಟೇಸ್ಟ್ ಇರುತ್ತೆ, ಹೊಸತಾದಂತಹ ಮಾಡುವ ವಿಧಾನಗಳಿರುತ್ತೆ. ಅವರೇ ಬಂದ್ಬಿಟ್ಟು ಶ್ರೀಮತಿ ಸುಧಾ ಸುಂದರ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್. ತುಂಬಾ ದಿವಸ ಆಯ್ತಲ್ವಾ? ತುಂಬಾ ದಿವಸ ಆಯ್ತಲ್ವಾ? ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್ ನಮ್ಮ ಅಡುಗೆ ಕೋಣೆಗೆ. ಅಂಡ್ ಹೇಗೆ ನಡೀತಾ ಇದೆ ನಿಮ್ಮ ಕೆಲಸಗಳದೆಲ್ಲ? ಅದೇ 3 ತಿಂಗಳು ಲಾಕ್ಡೌನ್ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಅಡಿಗೆ ಮಾಡ್ಲಿಕ್ಕೆ. ಇಂಟ್ರೆಸ್ಟೇ ಇಲ್ಲ, ಎಲ್ರಿಗೂ ಹಾಗೇನೆ ಆಗಿದೆ, ಇದ್ದದ್ದನ್ನೇ ತಿಂದ್ಬಿಡು ಅಂತ ಹೇಳಿ ಅಲ್ವಾ? ಬಟ್ ಎನಿ ಹಾವ್, ಏನು ಅಡುಗೆ ಹೇಳ್ಕೊಡ್ತಾ ಇದ್ರಿ ಇವತ್ತು? ಗೋಧಿ ಹಿಟ್ಟದ ರೊಟ್ಟಿ, ವೆಜಿಟೇಬಲ್ ಹಾಕಿ ರೊಟ್ಟಿ ಮಾಡ್ತೇನೆ. ಯಾವಾಗಲೂ ಚಪಾತಿ ಮಾಡಿ ಮಾಡಿ ಎಲ್ಲರಿಗೂ ಬೋರ್ ಆಗ್ತದೆ. ಒಂದು ಮಕ್ಕಳಿಗೆ ಸ್ವಲ್ಪ ಟೇಸ್ಟಿ ಥರ ಇರುತ್ತೆ, ಎಲ್ಲ ವೆಜಿಟೇಬಲ್ಸ್ ಅದರಲ್ಲಿ ಸೇರ್ತದೆ. ಜೋಳದ ರೊಟ್ಟಿ ಇದೆ, ರಾಗಿ ರೊಟ್ಟಿ ಇದೆ, ಇದು ಗೋಧಿ ರೊಟ್ಟಿ ಅಲ್ವಾ? ಇನ್ನೊಂದು ರೆಸಿಪಿ ಬನಾನಾ ಬಿಸ್ಕೆಟ್ ಬಾಲ್ಸ್. ಬನಾನಾ ಬಿಸ್ಕೆಟ್ ಬಾಲ್ಸ್, ಅದೇ ನಾನು ಹೇಳ್ದೆ ಅಲ್ವಾ, ನೀವು ಅಡುಗೆ ಕೋಣೆಗೆ ಬಂದಾಗ ಏನಾದರೂ ಹೊಸತು ಇರುತ್ತೆ. ಬಟ್ ಎನಿ ಹಾವ್, ಎರಡನ್ನೂ ಹೊಸದಾದಂತಹ 2 ಅಡುಗೆಗಳು ನಮ್ಮ ಅಡುಗೆ ಮನೆಗೆ ಹೋಗುವಾಗದೆ. ಬನ್ನಿ. ಎಸ್ ಮೇಡಮ್. ಫಸ್ಟ್ ನಾವು ಹಾಗಾದ್ರೆ ಏನು ಮಾಡ್ತಾ ಇರೋದು? ಒಂದು ಬೌಲ್ನಲ್ಲಿ ಎಲ್ಲ ಕಲಿಸ್ಕೊಳ್ಬೇಕು. ಓಕೆ, ಗೋಧಿ ರೊಟ್ಟಿಗೆ ಅಲ್ವಾ? ಓಕೆ, ಗೋಧಿ ಹಿಟ್ಟು 1 ಕಪ್ನಷ್ಟು. 1 ಕಪ್. ಓಕೆ. ಇದರಲ್ಲಿ ಒಂದು ಕಪ್ಪನ 1/4 ಕಪ್ ತೆಂಗಿನ ತುರಿಬೇಕು. ಓಕೆ, ಆವಾಗ ತುಂಬ ಟೇಸ್ಟ್ ಇರುತ್ತೆ. ಸರಿ, ಓಕೆ. ಜಾಸ್ತಿಯಾಗಿ ಚಪಾತಿ ಮಾಡಿಕೊಂಡು ಅದರ ಸೈಡ್ ಡಿಶ್ ಥರ ನಾವು ಇದೆಲ್ಲ ಏನಾದರೂ ಪ್ರಿಪೇರ್ ಮಾಡಿ ಮುಳುಗಿಸಿ ತಿಂತೇವೆ. ಬಟ್ ಇದು ಒಂದರಲ್ಲೇ ಬರುತ್ತೆ ಅಲ್ವಾ? ಓಕೆ. ಸೈಡ್ ಡಿಶ್ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಕರೆಕ್ಟ್. ಅದೇ ಇಲ್ಲದು ಕ್ಯಾಪ್ಸಿಕಮ್. ಓಕೆ. ಆನಿಯನ್, ಈರುಳ್ಳಿ. ಹಾಂ, ಜಾಸ್ತಿ ಈರುಳ್ಳಿ ಹಾಕಿದರೆ ಟೇಸ್ಟ್ ಬರುತ್ತೆ. ಓಕೆ. ಮತ್ತು ಕ್ಯಾರೆಟ್. ಇದು ಮಲ್ಟಿ ಕಲರ್ ಆಗ್ತದೆ ನೋಡಿ. ಓಕೆ. ಮೆಣಸು, ಗ್ರೀನ್ ಚಿಲ್ಲಿ, ಶುಂಠಿ. ಓಕೆ. ಏನೆಲ್ಲ ಈ ಸೈಡ್ ಡಿಶ್ಗಂತ ನಾವು ಏನು ಯೂಸ್ ಮಾಡ್ತೇವೆ ಅದೆಲ್ಲವೂ ಗೋಧಿ ಹಿಟ್ಟಿನ ಜೊತೆನೇ ಮಿಕ್ಸ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು. ಓಕೆ. ಕರಿಬೇವು. ಓಕೆ. ಸ್ವಲ್ಪ ಮಸಾಲಕ್ಕೆ ಖಾರ ಪೌಡರ್, ಟರ್ಮರಿಕ್ ಪೌಡರ್. ಓಕೆ. ಇದು ಮೆಣಸಿನ ಹುಡಿ ಬೇಕಲ್ವಾ? ಹೌದು. ಇದು ಅರುಣಾದವರ ಮೆಣಸಿನ ಹುಡಿ. ಎಷ್ಟು ಬೇಕು? ಸ್ವಲ್ಪ 1 ಸ್ಪೂನ್ ಹಾಕಿ. ಸಾಕಾ? ಸಾಕು. ಆಮೇಲೆ ಅರಶಿನ ಹುಡಿ. ಇದು ಅರುಣಾದವರ ಅರಶಿನ ಹುಡಿ. ಸಾಕು. ಓಕೆ. ಸಾಲ್ಟ್ ಇಷ್ಟೇ. ಓಕೆ.
ಇದರಲ್ಲಿ ಹಾಂ ಅಷ್ಟು ಕಲಿಸ್ಬೇಕು. ಓಕೆ. ಈರುಳ್ಳಿ ಎಲ್ಲ ನೀರು ಬಿಡುತ್ತೆ ಅಲ್ಲ. ಸೊ ನೀರು ಹಾಕೋ ಅವಶ್ಯಕತೆ ಇಲ್ವಾ? ಇಲ್ಲ, ಸ್ವಲ್ಪ ನೀರು ಹಾಕಬೇಕು. ಹಾಕಬೇಕು. ಓಕೆ. ಮಕ್ಕಳಿಗೆ ಚಪಾತಿ ತಿಂದು ತಿಂದು ಬೋರ್ ಹೊಡಿತದೆ. ಬೇರೆ ಏನು ಮಾಡೋದನ್ನು ಏನೋ ಒಂದು ಐಟಮ್ ಮಾಡಬೇಕಲ್ಲ. ಹೌದು, ಕರೆಕ್ಟ್. ನಿಮಗೆ ಇನ್ನೂ ಮಸಾಲ ಬೇಕಿದ್ರೆ ಗರಂ ಮಸಾಲ, ಧನಿಯಾ ಪೌಡರ್ ಅದೆಲ್ಲ ಹಾಕೋಬಹುದು ಎಲ್ಲ ಅಲ್ವಾ? ಹಾಕ್ಬೋದು. ಓಕೆ. ಇದಕ್ಕೆ ಸೈಡ್ ಡಿಶೇ ಬೇಡ. ಸೈಡ್ ಡಿಶ್ ಅಗತ್ಯ ಇಲ್ಲ. ಇನ್ನು ಬೇರೆ ಏನಾದರೂ ವೆಜಿಟೇಬಲ್ ಏನಾದರೂ ಮಿಕ್ಸ್ ಮಾಡ್ಲಿಕ್ಕೆ ಆಗುತ್ತಾ? ನಿಮ್ಮ ಇಷ್ಟ ಯಾವುದು ಏನು ಮಿಕ್ಸ್ ಮಾಡ್ಕೊಳ್ಬೋದು. ಓಕೆ. ಅಂದರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಕಿಚನಲ್ಲಿ ವರ್ಕ್ ಟೈಮ್ ಏನಿದೆ ಅದು ಶಾರ್ಟ್ ಮಾಡುತ್ತೆ ಅಲ್ವಾ? ಒಂದರಲ್ಲೇ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ, ಒಂದೇ ಡಿಶ್ ಅಲ್ಲೇ ಒಂದು ಸೈಡ್ ಡಿಶ್ ಬ್ರೇಕ್ಫಾಸ್ಟ್. ಬೇಡ, ಸೈಡ್ ಡಿಶ್ ಚಟ್ನಿ ಇದ್ರೆ ಸಾಕು. ಚಟ್ನಿ ಇದ್ರೂ ಆಗುತ್ತೆ, ಸಾಸ್ ಕೂಡ ಆಗುತ್ತೆ ಅಲ್ವಾ? ಅಷ್ಟೇ. ಓಕೆ. ಇನ್ನು ಈಗ ಇದಕ್ಕೆ ಆಯಿಲ್ ಹಾಕಬೇಕು. ಹೌದಾ? ಇದು ಗ್ಯಾಸ್ ಹಚ್ಚೋದು ಬೇಡವಾ? ಈಗ ಬೇಡ. ಓಕೆ. ಓಕೆ, ಇಷ್ಟು ಸಾಕು ಆಯಿಲ್? ಇನ್ನೂ ಬೇಕಾ? ಸಾಕು, ಇನ್ನು ಸಾಕು. ಯಾಕೆ ಗ್ಯಾಸ್ ಮೊದಲೇ ಹಚ್ಚಬಾರ್ದು? ಇಲ್ಲ, ಬಿಸಿ ಬಿಸಿ ಇದ್ರೆ ನಮಗೆ ತೆಳ್ಳಗೆ ತಟ್ಟಬೇಕಲ್ಲ. ಇಲ್ಲಾಂದ್ರೆ ಪೇಪರ್ನಲ್ಲಿ ತಟ್ಬೋದು, ಪ್ಲಾಸ್ಟಿಕ್ನಲ್ಲಿ ತಟ್ಬೋದು, ಎಲೆನಲ್ಲಿ ತಟ್ಬೋದು. ಸರಿ. ಇದಿದ್ರೆ ಈಗ ಗ್ಯಾಸ್ ಹಚ್ಚದೇನೆ ಆಯಿಲ್ ಹಾಕಿ ಮತ್ತೆ ತಟ್ಟಿ ಮತ್ತೆ ಗ್ಯಾಸ್ ಹಚ್ಚೋದಾ? ಓಕೆ. ಸ್ವಲ್ಪ ಬಿಸಿ ಇರುತ್ತೆ ಅದು ತಟ್ಟಲಿಕ್ಕೆ. ಹಾಂ, ತಟ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಗ್ಯಾಸ್ ಹಚ್ಚಲಿಕ್ಕಿಲ್ಲ. ಸ್ವಲ್ಪ ಆಯಿಲ್ ಕೊಡಿ. ಆಯಿಲ್ ಬೇಕಾ? ಸ್ವಲ್ಪ ಸಾಕು. ಸೊ ಇನ್ ಕೇಸ್ ಕಾವಲಿ ಬಿಸಿ ಇದ್ರೆ ತಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಅಲ್ವಾ? ಆಗ್ತದೆ ಅದಕ್ಕೆ. ಬಿಸಿ ಬಿಸಿ ಇದ್ರೆ ನಮಗೆ ಈಗ ಇದು ಮಾಡಿ. ಹಿಂಗೆ ಗ್ಯಾಸ್ ಹಚ್ಚದಾ? ಓಕೆ. ಎಸ್. ಸೊ ಇದು ಅಷ್ಟೇ, ಒಂದು ಮುಚ್ಚಿಟ್ರೆ ಸಾಕು. ಮುಚ್ಚುದಾ? ಈಗಲೇ ಮುಚ್ಚುದಾ? ಹೌದು, ಮುಚ್ಚಿ. ಓಕೆ, ಸರಿ. ಇದು ತುಂಬ ಫೈಬರ್ ಇದೆ ಇದರಲ್ಲಿ, ವಿಟಮಿನ್ಸ್ ಮಿನರಲ್ಸ್ ತುಂಬ ಇದೆ ಅಲ್ವಾ? ಎಲ್ಲ ವೆಜಿಟೇಬಲ್ಸ್ ಅದು ಇದೆಲ್ಲ ಇದರಲ್ಲಿ ಹಾಕಿರೋದು. ಗೋಧಿನಲ್ಲಿ ತುಂಬ ವೆಜಿಟೇಬಲ್ಸ್ ಇದೆ, ಮತ್ತೆ ಸ್ಕಿನ್ಗೆ ಒಳ್ಳೆಯದು. ಹಾಂ ಹಾಂ ಹಾಂ. ಸೊ ನನಗನ್ಸುತ್ತೆ ಇದು ರೊಟ್ಟಿ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ ಅಲ್ವಾ? ದಪ್ಪನಿಲ್ಲ, ಅದು ಸಾಫ್ಟ್ ಇರುತ್ತೆ, ಇದು ಓಕೆ, ಬೇಗ ಆಗ್ತದೆ. ಆಗುತ್ತೆ. ಯಾಕಂದ್ರೆ ಈಗ ನಾವು ಚಪಾತಿ ಮಾಡುವಾಗ ದಪ್ಪವೇ ಮಾಡ್ತೀವಿಲ್ಲ, ಅದೇ ಕನ್ಸಿಸ್ಟೆನ್ಸಿಲೇ ಅದೇ ಬರುತ್ತೆ. ಇದರಲ್ಲಿ. ಓಕೆ. ಇದರಲ್ಲಿ ಮಿಕ್ಸ್ ಎಲ್ಲ ಜಾಸ್ತಿ ವೆಜಿಟೇಬಲ್ಸ್ ಇದೆ. ಹಾಂ, ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಹಾಕಿರೋದ್ರಿಂದ. ಓಕೆ. ಸೊ ಈ ಹಿಟ್ಟು ಏನಿದೆ ಇದನ್ನು ಆಗಾಗ್ಲೇ ಮಾಡಬೇಕಾಗತ್ತಾ ಅಥವಾ ಮುಂಚಿನ ದಿವಸ ಮಾಡಿದ್ರೆ ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ? ಬೇಡ, ಆ ಥರ ಬೇಡ, ಹಾಗೆ ಮಾಡ್ಬೋದು, ಈಸಿ ಆಗ್ತದಲ್ಲ. ಆಗ್ಲೇ ಮಾಡಿದ್ರೆ ಬೆಟರ್ ಅಲ್ವಾ? ಆ ಚಪಾತಿ ಕೂಡ ಏನು ಮಾಡೋದು, ನೈಟು ಕಲಸಿ ಇಟ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಡ್ತಾರೆ. ಫ್ರಿಜ್ನಲ್ಲಿ ಇಟ್ಟರೆ ಒಂದು ದಿವಸ ಆದಮೇಲೆ ಚೆನ್ನಾಗಿರುತ್ತೆ ಚಪಾತಿಗೆ ಇದು ಮಾಡಲಿಕ್ಕೆ. ಓಕೆ ಓಕೆ. ಸೊ ಅದೇ ಥರ ಇದನ್ನು ಕೂಡ ಮಾಡ್ಕೊಳ್ಬೋದಾ? ಇಲ್ಲ, ಇದರಲ್ಲಿ ವೆಜಿಟೇಬಲ್ ಇದಕ್ಕೆ ಸ್ವಲ್ಪ ಬೇಗ ಹಾಳಾಗ್ತದೆ, ಬೇಗ ಹಾಳಾಗೋ ಚಾನ್ಸಸ್ ಇದೆ. ಹೌದು. ಪರಿಮಳ ಅಂತೂ ಚೆನ್ನಾಗಿ ಬರ್ತಾ ಇದೆ, ಅರೋಮಾ ಅದರದ್ದು. ಫ್ರೈಡ್ ಆನಿಯನ್ಸ್ ಮತ್ತು ಉಳಿದೆಲ್ಲ ವೆಜಿಟೇಬಲ್ಸ್ಗಳ ಫ್ರೈಡ್ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಓಕೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಿಂತ. ನೀವು ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಂಗೆ ಗೊತ್ತಾಯ್ತು ಇದು ಟೇಸ್ಟ್ ನಾನು ನೋಡಲೇಬೇಕಪ್ಪ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ನನಗನ್ನಿಸಿದ್ದು ಒಂದು 3-4 ಜನರ ಮೇಲೆ ಇದನ್ನು ಟ್ರೈ ಮಾಡಿದ್ದೀರಾ ಅಂತ. ಇದನ್ನ ಎಷ್ಟು ಸಲ ಮಾಡಿದ್ದೀರಾ ಮನೆಯಲ್ಲಿ? ಇಲ್ಲ, ನಾವು ಟಿಫನ್ ಮಾಡ್ತಾ ಇರ್ತೀವಿ, ಹಾಗಾದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನೀವು ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ ಅಂದಮೇಲೆ ಅದು ಚೆನ್ನಾಗಿದ್ದೇ ಇರುತ್ತೆ. ನಿಮ್ದು ಉಪ್ಪು ಖಾರ ನಿಮ್ದು ನಿಮ್ಗೆ ಹೇಗೆ ಬೇಕೋ ಆ ಥರ ಅಲ್ವಾ? ಓಕೆ, ಸರಿ. ಸೊ ಇದು ಫ್ರೈ ಆಗಿದೆ ಅಥವಾ ರೆಡಿ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ನಿಮ್ಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ, ಗೊತ್ತಾಗ್ತದೆ. ಓಕೆ. ಯಾಕಂದ್ರೆ ಹೇಳಿದ್ರೆ ಅದು ಈಗ ಚಪಾತಿಗೆ ನೀವು ನೋಡಿ, ನೀವು ಚಪಾತಿ ಮಾಡಿದ ಮೇಲೆ ಹೇಗೆ ಆಗ್ತದೆ ಅಂತ ಗೊತ್ತಾಗ್ತದಲ್ಲ. ಹಾಂ, ಅದೇ ಥರ. ಅಂದರೆ ಇದರಲ್ಲಿ ಅಂದರೆ ಆಲ್ರೆಡಿ ಇದು ಯೆಲ್ಲೋ ಕಲರ್ ಅಥವಾ ಗೋಲ್ಡನ್ ಕಲರ್ ಇರೋದ್ರಿಂದ ಫ್ರೈಡ್ ಆದದ್ದು ಇಮಿಡಿಯೇಟ್ಲಿ ಗೊತ್ತಾಗ್ತದೆ. ಓಕೆ, ಆಯಿತು. ಆಗಿದೆಯಾ? ತೆಗೆಯುವುದಲ್ವಾ? ಓಕೆ. ಸೊ ಇದು ಚಟ್ನಿ ಬೇರೆ ಮಾಡ್ಕೊಂಡು ಬಂದಿದ್ದೀರಾ? ಹೌದು. ಓಕೆ. ಈ ಚಟ್ನಿ ತಿಂದು ನೋಡಿ. ಓಕೆ, ಯಾವ್ದ್ರ ಚಟ್ನಿ ಅದು? ನೀವು ಟೇಸ್ಟ್ ನೋಡಿ ಹೇಳಿ. ಓಕೆ, ಫೈನ್. ಆಯಿತು. ಎಸ್. ಗೋಧಿ ರೊಟ್ಟಿ, ಗೋಧಿ ವೆಜಿಟೇಬಲ್ ರೊಟ್ಟಿ ಆಯಿತು.
ಟೇಸ್ಟ್ ನೋಡಿ ಹೇಳಿ. ಖಂಡಿತವಾಗ್ಲು ಎಸ್. ಸೊ ಗೋಧಿ ರೊಟ್ಟಿ ಅಂತೂ ಸೂಪರ್ ಆಗಿ ರೆಡಿ ಆಗಿದೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅಂತ ಹೇಳಿ ಒತ್ತಿ ಪದೇ ಹೇಳಿದ್ದಾರೆ ನನ್ನ ಹತ್ರ. ಬಟ್ ಟೇಸ್ಟ್ ಅಂತೂ ನಾನು ಆಮೇಲೆ ನೋಡ್ತೇನೆ. ಒಂದು ರೊಟ್ಟಿ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಸೈಡ್ ಡಿಶ್ ಕೂಡ ಮಾಡಬೇಕು. ಬಟ್ ಈ ಗೋಧಿ ರೊಟ್ಟಿಗೆ ಏನು ಅವಶ್ಯಕತೆ ಇಲ್ಲ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡೆ. ಗೋಧಿ ರೊಟ್ಟಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ 3/4 ಕಪ್ನಷ್ಟು ತೆಂಗಿನ ತುರಿ, ಹೆಚ್ಚಿದ ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟ್ ತುರಿ, ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಅರುಣ ಮೆಣಸಿನ ಪುಡಿ, ಅರುಣ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ನಂತರ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರೊಟ್ಟಿ ತಟ್ಟಿಕೊಂಡು ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಗೋಧಿ ರೊಟ್ಟಿ ಬೆಳಕಿನ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ರುಚಿ. ಎಸ್. ಸೊ ಗೋಧಿ ರೊಟ್ಟಿ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗ್ಲಿಕ್ಕಿದೆ. ಇದರ ಟೇಸ್ಟ್ ಕೂಡ ಆಮೇಲೆ ನೋಡ್ತಾನೆ. ಬಟ್ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ತಗೊಳ್ಳೋ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಎಲ್ರಿಗೂ ಇಷ್ಟ ಆಗುವಂತಹ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಒನ್ ಆಫ್ ದ ಬೆಸ್ಟ್ ಕುಚ್ಚಲಕ್ಕಿ ಅಂತ ಹೇಳಿದ್ರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ ಮಸಾಲೆಗಳಲ್ಲಿ ಮಸಾಲೆಗಳ ಮಹಾರಾಜ ಅಂತ ಹೇಳ್ತೇವೆ. ಯಾವುದೇ ಕಲರ್ ಪ್ರಿಸರ್ವೇಟಿವ್ ಇಲ್ಲದಂತಹ ಸರಿಸುಮಾರು 40 ವರ್ಷಗಳ ಇತಿಹಾಸ ಇರುವಂತಹ ಬೆಸ್ಟ್ ಮಸಾಲೆ ಅರುಣ ಮಸಾಲೆ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಅಶ್ವಿನಿ ಹೇರ್ ಆಯಿಲ್, ಹಾಗೆಯೇ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿದೆ, ಗೋಧಿ ರೊಟ್ಟಿ. ಸೊ ನೆಕ್ಸ್ಟ್ ಬನ್ನಿ. ಎಸ್ ಮೇಡಮ್, ಸೊ ನೆಕ್ಸ್ಟ್ ನೀವು ಯಾವ ರೆಸಿಪಿ ಮಾಡ್ತಾ ಇರೋದು? ಬನಾನಾ ಬಿಸ್ಕೆಟ್ ಬಾಲ್ಸ್. ಬನಾನಾ ಬಿಸ್ಕೆಟ್ ಬಾಲ್ಸ್. ಓಕೆ. ಸೊ ಬನಾನಾ ಇದು ವಿತೌಟ್ ಫೈರ್. ವಿತೌಟ್ ಫೈರ್. ಸೊ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೆಲ್ಲ ಆಗುತ್ತೆ. ಅದು ಆಗ್ತದೆ. ಎಸ್. ಹಾಗಾದ್ರೆ ಸೊ ಬನಾನಾ ಮತ್ತು ಬಿಸ್ಕೆಟ್ ಇದೆ. ಸೊ ಒಂಥರ ಸ್ವೀಟ್ ಅಂತ ಕಾಣುತ್ತೆ ಇದು ಅಲ್ವಾ? ಇದಕ್ಕೆ ಶುಗರ್ ಬೇಡ, ಹಾ, ಬೆಲ್ಲ ಬೇಡ, ಏನು ಬೇಡ. ಏನು ಬೇಡ. ಸೊ ಸ್ಟಾರ್ಟ್ ಮಾಡುವ. ಇದರಲ್ಲೇ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ಲ, ಬಿಸ್ಕೆಟ್ ಅಲ್ಲಿ ಸ್ವೀಟ್ ಇರುತ್ತೆ. ಹೌದು, ಸ್ಟಾರ್ಟ್ ಮಾಡುವ ಮೇಡಮ್. ಇದು ಫಸ್ಟ್ ಪೌಡರ್ ಮಾಡ್ಕೊಳ್ಬೇಕು. ಬಿಸ್ಕೆಟ್ ಪೌಡರ್ ಮಾಡ್ಕೊಳ್ಬೇಕಾ? ಓಕೆ, ಫೈನ್, ತಗೊಳ್ಳಿ. ಸೊ ಇದಕ್ಕೆ ಯಾವುದೇ ಬಿಸ್ಕೆಟ್ ಆಗುತ್ತಾ ಅಥವಾ ಹೇಗೆ? ಯಾವ ಬಿಸ್ಕೆಟ್ ಆಗುತ್ತೆ ಅಂದ್ರೆ ಮತ್ತೆ ಮಾಡ್ಕೊಡುವ ಅಂದ್ರೆ ಸ್ವೀಟ್ ಅಥವಾ ಇದೇ ಪರ್ಟಿಕ್ಯುಲರ್ ಬಿಸ್ಕೆಟ್ ಚೆನ್ನಾಗುತ್ತೆ ಅಂತ ಏನಾದರೂ ಇದೆಯಾ? ಇಲ್ಲ ಅಲ್ಲ? ಓಕೆ. ಸಾಕು. ಓಕೆ, ತಗೊಳ್ಳಿ. ನೆಕ್ಸ್ಟ್ ಅಷ್ಟರೊಳಗೆ ಬನಾನಾ. ಓಕೆ. ನೀವು ಇದರಲ್ಲಿ ಜಾಸ್ತಿ ಬನಾನಾ ಹಾಕಿದ್ರೆ ಜಾಸ್ತಿ ಬಿಸ್ಕೆಟ್ ಬೇಕು. ಜಾಸ್ತಿ ಬನಾನಾ ಹಾಕೋದಾದ್ರೆ ಜಾಸ್ತಿ ಬಿಸ್ಕೆಟ್ನ ಕ್ವಾಂಟಿಟಿ ಬೇಕು. ಹಾಗಾದ್ರೆ ಒಂದು ಹಾಫ್ ಸಾಕದು. ಹಾಂ. ಸೊ ಬಾಳೆಹಣ್ಣು ಕೂಡ ಯಾವುದು ಆಗುತ್ತಾ? ಯಾವುದು. ಓಕೆ. ಸ್ವಲ್ಪ ತುಂಬ ಹಣ್ಣಾಗಿದೆ, ವೇಸ್ಟ್ ಆಗ್ತದೆ, ಮಕ್ಕಳು ತಿನ್ನೋದಿಲ್ಲ ನೋಡಿ. ಈ ಹಣ್ಣಾಗಿ ಕಪ್ಪಾಗಿ ಬಿಸಾಡ್ಲಿಕ್ಕೆ ಆಗುವಂತಹ ಬಾಳೆಹಣ್ಣುಗಳನ್ನು ಕೂಡ ಯೂಸ್ ಮಾಡ್ಬೋದು ಅಲ್ವಾ? ಅಂದ್ರೆ ಕೆಲವರು ಜಾಸ್ತಿ ಹಣ್ಣಾದಂಥ ಬಾಳೆಹಣ್ಣು ತಿನ್ನಲ್ಲ ಜಾಸ್ತಿ, ಕೆಲವರಿಗೆ ಒಳ್ಳೆ ಆಗಲ್ವ ಅಲ್ವಾ? ಓಕೆ. ಸೊ ಅದನ್ನೊಂಥರ ಪೇಸ್ಟ್ ಥರ ಮಾಡ್ಕೊಳ್ಳೋದು. ಸ್ವಲ್ಪ ತೆಗೆದಿರ್ತೇನೆ. ಜಾಸ್ತಿ ಆದರೆ ಜಾಸ್ತಿ ಬಿಸ್ಕೆಟ್ ಬೇಕು, ತುಂಬ ಬೇಡ ಅದು. ಓಕೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಓಕೆ. ಇದರಲ್ಲಿ ಸ್ವಲ್ಪ ಗೋಡಂಬಿ, ಓಕೆ, ದ್ರಾಕ್ಷಿ, ಅಷ್ಟೇ. ಸೊ ಇದು ಯಾವ ಥರ ಅಂದರೆ ಇದು ಸ್ವೀಟ್ ಬರುತ್ತೆ ಅಲ್ವಾ? ಬಾಳೆಹಣ್ಣದೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಬರುತ್ತೆ. ಇದನ್ನು ತೆಗೆದಿಡ್ಲಿಕ್ಕೆ ಏನಾದರೂ ಆಗುತ್ತಾ? ಇಡ್ಬೋದು, ಫ್ರಿಜ್ ಒಳಗೆ ಇಡ್ಬೋದು. ಓಕೆ. ಬಾಳೆಹಣ್ಣು ಮತ್ತೆ
2 ದಿವಸ ಇದ್ರೆ ಸ್ವಲ್ಪ ಇದಾಗ್ತದಲ್ಲ, ಅಷ್ಟೊಳಗೆ ಎಲ್ಲಿ ಇರುತ್ತೆ. ಹೌದಲ್ವಾ, ಅದು ಇಲ್ಲಾದ್ರೂ ಹೌದು, ಅಷ್ಟರೊಳಗೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಸೊ ಮನೇಲಿ ಮಕ್ಕಳಂತ ಇದ್ರೆ ಬೇಗಂತೂ ಖಾಲಿ ಖಂಡಿತ ಆಗುತ್ತೆ. ಸೊ ಹಾಗಿರುವಾಗ 2 ದಿವಸ ತನಕ ಬಿಡಿ, 1 ದಿವಸ ಕೂಡ ಉಳಿಲಿಕ್ಕೆ ಚಾನ್ಸೇ ಇರಲ್ಲ ಅಲ್ವಾ. ಸೊ ನೀರೆಲ್ಲ ಏನು ಆ್ಯಡ್ ಮಾಡ್ಲಿಕ್ಕಿಲ್ಲ, ಬೇಡ, ಅದೇ ಅದಕ್ಕೆ ಬಾಳೆಹಣ್ಣು, ಬಾಳೆಹಣ್ಣನ್ನೇ ಯೂಸ್ ಮಾಡ್ಕೊಳ್ಳೋದು. ತುಪ್ಪ ಬೇಡ, ಏನು ಬೇಡ, ಅದು ಏನು ಬೇಡ ಅಲ್ಲ. ಅಂದ್ರೆ ಜಾಸ್ತಿಯಾಗಿ ಬಾಳೆಹಣ್ಣಿದ್ದೇ ಒಂದು ಸಪ್ರೇಟ್ ಟೇಸ್ಟ್ ಇರುತ್ತೆ, ಅದರ ಜೊತೆಗೆ ಬಿಸ್ಕಿಟ್ ಅಲ್ಲೂ ಒಂದು ಆಡ್ ಆನ್ ಟೇಸ್ಟ್ ಇರುತ್ತೆ. ಸೊ 2 ಟೇಸ್ಟ್ಗಳ ಕಾಂಬಿನೇಷನ್ ಮಿಕ್ಸಿಂಗ್ ಚೆನ್ನಾಗಿ ಬರ್ಬೋದು. ಸೊ ಈ ತರ ಉಂಡೆ ಮಾಡ್ಕೊಳ್ಳೋದು ಹಾಗಾದ್ರೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಅದು ಇನ್ನೂ ಒಳ್ಳೆ ಟೇಸ್ಟ್ ಯಾವುದು ಇರುತ್ತೆ ನೀವು ತಿಂದ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾವುದು ಉಂಡೆ ಅಲ್ವಾ. ಓಕೆ, ಓಕೆ. ಇಲ್ಲಿ ಕೋಕೋನಟ್ ಪೌಡರ್, ಇದು ಹೇಗೆ ಕೊಬ್ಬರಿದು ಪೌಡರ್ ಅಥವಾ ಯಾವ ಥರ? ಕೊಬ್ಬರಿ ಪೌಡರ್. ಕೊಬ್ಬರಿ ಪೌಡರ್, ಓಕೆ. ಅದ್ರ ಮೇಲೆ ಇಟ್ಟುಬಿಟ್ಟು ಓಕೆ. ಸೊ ಈ ಥರ ಮಾಡ್ಕೊಳ್ಳೋದು ಹಾಗಾದರೆ. ಸೊ ಹೀಗೆ ಈ ತರ ನೋಡುವಾಗ ಏನೋ ಒಂದು ಚಾಕ್ಲೇಟ್ ಇದ್ದು ಅಥವಾ ಯಾವ್ದಾದ್ರು ಒಂದು ಉಂಡೆ ತರ ಯಾವ್ದನ್ನು ಗೊತ್ತಾಗೋದಿಲ್ಲ, ತಿಂದ ಮೇಲೆ ಗೊತ್ತಾಗ್ತದೆ. ಆವಾಗ ಕೂಡ ಕಂಡಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ವಾ. ಓಕೆ, ನೋಡುವ ಯಾವ ಥರ ಬರುತ್ತೆ ಅಂತ ಹೇಳಿ. ನೀವು ಅಡುಗೆ ಮಾಡುವಾಗ ಈ ಟೇಸ್ಟಿಂಗ್ ಬಗ್ಗೆ ನಂಗೆ ಮೊದಲೇ ಕ್ಯೂರಿಯಾಸಿಟಿ ಹುಟ್ಟಿಸಿರ್ತೀರಾ. ಸೊ ಈ ಥರ ಇದೆ, ಈ ಥರ ಬರುತ್ತೆ ಅಂತ ಹೇಳಿ. ಈಗ ಇನ್ನೊಂದು ಓರಿಯೋ ಬಿಸ್ಕೆಟ್ ಇದೆ ಅಲ್ಲ, ಹೌದು, ಅದು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ. ಮೇಲೆ ಕ್ರೀಮ್ ತೆಗೆದುಬಿಟ್ಟು ಪೌಡರ್ ಅದು ಇದರಲ್ಲಿ ಇನ್ನೊಂದು ಸ್ವಲ್ಪ ಆ ಥರ ಒಂದರಲ್ಲಿ 2 ವೆರೈಟಿ. ಸೂಪರ್. ಓಕೆ, ಯಾವಾಗಲೂ ಟೇಸ್ಟ್ ಜೊತೆ ಅರೋಮಾ ಚೆನ್ನಾಗಿರಬೇಕು. ಅದು 2 ಚೆನ್ನಾಗಿದ್ರೆ ಲುಕ್ ವೈಸ್ ಕೂಡ ಚೆನ್ನಾಗಿರ್ಬೇಕು, ನೋಡ್ಲಿಕ್ಕೂ ಚೆನ್ನಾಗಿ ಕಾಣಬೇಕಲ್ವಾ. ಸೊ ಇದು ಓರಿಯೋ ಬಿಸ್ಕೆಟ್ ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಚಾಕ್ಲೇಟಿ ಜಾಸ್ತಿ ಇರುತ್ತೆ ಅಲ್ವಾ, ಕಲರ್ ಸ್ವಲ್ಪ ಬೇರೆ ತರ ಇರುತ್ತೆ. ಹೌದು, ಮತ್ತೆ ಅದು ಏನು ಗೊತ್ತಾ ಮಕ್ಕಳದು, ಅದು ಏನು ಉಂಡೆ, ಅದು ಏನು ಉಂಡೆ, ಬೇರೆ ತರ ಇದೆ ಅಂತ ಹೇಳಿ. ಹೌದು, ಇಟ್ಸ್ ಅಟ್ರಾಕ್ಟಿಂಗ್ ವೇ. ಓಕೆ, ಫಿನಿಶ್ ಅಲ್ವಾ. ಎಸ್, ಡನ್. ಆಯಿತು. ಓಕೆ, ನಿಮ್ಮದು ಟೇಸ್ಟ್ ನೋಡಿ. ಖಂಡಿತ ಸೂಪರ್. ಒಂದು ಸ್ವೀಟಲ್ಲಿ 2 ಬಗೆಯ ಒಂದು ಟೇಸ್ಟ್ ಕೊಡುವಂಥದ್ದು. ಸೊ ಬನಾನಾ ಬಿಸ್ಕಿಟ್ ಬಾಲ್ಸ್ ಸ್ವೀಟ್ ಸೂಪರ್ ಆಗಿ ರೆಡಿ ಆಗಿದೆ. ಸೊ ಒಂದು ಕೈಂಡ್ ಕುಕಿಂಗ್ ವಿದೌಟ್ ಫೈರ್ ಇದ್ದಾಗೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಟ್ ಡೌನ್ ಮಾಡ್ಕೊಳ್ಳಿ. ಬನಾನಾ ಬಿಸ್ಕೆಟ್ ಬಾಲ್ಸ್ ತಯಾರಿಸುವ ವಿಧಾನ: ಮೊದಲು ಬಿಸ್ಕೆಟ್ ಅನ್ನು ಪುಡಿ ಮಾಡಿಕೊಳ್ಳಿ. ನಂತರ ಒಳ್ಳೆಯ ಹಣ್ಣಾದಂತಹ ಬಾಳೆಹಣ್ಣನ್ನು ಕಿವುಚಿಕೊಳ್ಳಿ. ಆನಂತರ ಗೋಡಂಬಿ, ದ್ರಾಕ್ಷಿ, ಬಿಸ್ಕೆಟ್ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಗಟ್ಟಿ ಮುದ್ದೆ ಬರುವವರೆಗೂ ಕಲಸಿಕೊಳ್ಳಿ. ಬಳಿಕ ಉಂಡೆ ಕಟ್ಟಿ ತೆಂಗಿನ ಪುಡಿಯಲ್ಲಿ ಹಾಗೂ ಚಾಕ್ಲೇಟ್ ಪುಡಿಯಲ್ಲಿ ಹೊರಳಿಸಿ ಮೇಲಿನಿಂದ ಗೋಡಂಬಿಯನ್ನಿಟ್ಟು ಅಲಂಕರಿಸಿ. ಈಗ ರುಚಿಯಾದ ಬನಾನಾ ಬಿಸ್ಕೆಟ್ ಬಾಲ್ಸ್ ರೆಡಿ. ನಮ್ಮ 2 ಡಿಶ್ಗಳು ರೆಡಿ ಆಗಿದೆ. ಸೊ ನೀವು ಆಗಲೇ ಹೇಳಿದ್ರಿ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ, ಟೇಸ್ಟ್ ನೋಡಿ ಹೇಳಿ ಅಂತ ಹೇಳಿದಿರಾ. ಸೊ ಟೇಸ್ಟ್ ನೋಡು ಹಾಗಾದರೆ ಅಲ್ವಾ. ತಗೊಳ್ಳಿ ಮೇಡಮ್. ಎಸ್, ಸೊ ಗೋಧಿ ರೊಟ್ಟಿ ನಾನು ಫಸ್ಟ್ ಹೀಗೇನೆ ಟೇಸ್ಟ್ ನೋಡ್ತೇನೆ. ಸೊ ಚಟ್ನಿ ಅವಶ್ಯಕತೆ ಬೀಳುತ್ತಾ ಇಲ್ವಾ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಆ ಕರುಂ ಸೌಂಡ್ ಬೇರೆ, ಅದರ ಜೊತೆಗೆ ಎಲ್ಲ ಮಸಾಲದ್ದು ಪರ್ಫೆಕ್ಟ್ ಬ್ಲೆಂಡಿಂಗ್. ಸೊ ಆ ಈರುಳ್ಳಿ, ಅದರ ಜೊತೆ ಹಾಕಿದಂಥ ಕ್ಯಾರೆಟ್, ಕ್ಯಾಪ್ಸಿಕಮ್, ವಾವ್, ತುಂಬ ರಿಚ್ ಆದಂಥ ಟೇಸ್ಟ್. ಹಾಗೆಯೇ ನೀವು ಚಟ್ನಿ ಜೊತೆ ಟೇಸ್ಟ್ ನೋಡಿ ಹೇಳಿದ್ದೀರಾ, ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ರಿಯಲಿ ಇಟ್ಸ್ ಆಸಮ್. ಯಾಕಂತ ಹೇಳಿದರೆ ಚಟ್ನಿ ಜೊತೆ ಇದರ ಕಾಂಬಿನೇಷನ್ ಇನ್ನೂ ಬೆಟರ್ ಆದಂತಹ ಟೇಸ್ಟ್. ಆ್ಯಂಡ್ ಯಾವುದು ಚಟ್ನಿ ಅಂತ ನೀವು ಹೇಳಿಲ್ಲ ಅಂತೂ, ಬಟ್ ಸಸ್ಪೆನ್ಸ್ ಆಗಿದೆ. ಅದು ಯಾವ ಚಟ್ನಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಚೆನ್ನಾಗಿದೆ, ಹುಳಿಯಾಗಿ ಖಾರ ಆಗಿ
ಅದ್ರ ಜೊತೆ ಈ ವೆಜಿಟೇಬಲ್ ರೊಟ್ಟಿ ಸಕ್ಕತ್ತಾದಂಥ ಬ್ಲೆಂಡಿಂಗ್ ಇದು, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಸ್ವೀಟ್ ಟೇಸ್ಟ್ ನೋಡು. ಸೊ ಎರಡಿದೆ, ಯಾವ್ದು ಟೇಸ್ಟ್ ನೋಡು ಹಾಗಾದ್ರೆ? ಯಾವುದೋ ಒಂದು. ಓಕೆ, ಸೊ ತಗೊಳ್ಳಿ ಮೇಡಮ್. ಓಕೆ, ಸೊ ಈ ಬನಾನಾ ಬಿಸ್ಕಿಟ್, ವಾವ್. ಸೊ ಇದು ಓಪನ್ ಮಾಡಿದಾಗಲೇ ಇಷ್ಟು ರಿಚ್ ಆಗಿ ಕಾಣ್ತಾ ಇದೆ. ಸೀರಿಯಸ್ಲಿ ಏನಂತಲೇ ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ದಾಗೇ ಬಿಸ್ಕಿಟ್ ಹಾಕಿದ್ಯಾ ಅಥವಾ ಏನಾದರೂ ಹುಡಿ ಹಾಕಿದ್ಯಾ ಅಥವಾ ಇನ್ನೇನು ಬೇರೆ ಆ್ಯಡ್ ಮಾಡಿದ್ಯಾ ಅದಂತೂ ಗೊತ್ತೇ ಆಗಲ್ಲ. ಬಟ್ ತಿಂತ ಆ ಟೇಸ್ಟ್ ಏನಾಗುತ್ತೆ, ಇದರಲ್ಲಿ ಏನೋ ಒಂದು ಆ್ಯಡ್ ಮಾಡ್ದಾಗಿದೆ ಅಂತ ಆದಾಗ ಬಿಸ್ಕಿಟ್ ಅಂತ ಗೊತ್ತಾಗುತ್ತೆ, ಜೊತೆಗೆ ಬನಾನಾ ಸ್ಮೆಲ್ ಇದಾಗ್ತದೆ, ಗೊತ್ತಾಗುತ್ತೆ. ಸೊ ಬನಾನಾ ಮತ್ತು ಬಿಸ್ಕಿಟ್ ಇದು ಎರಡರ ಟೇಸ್ಟ್ ಕೊನೆಗೆ ಗೊತ್ತಾಗುತ್ತಾ ಬರುತ್ತೆ. ಫಸ್ಟಿಗೆ ಸ್ವೀಟಲ್ಲಿ ಚೆನ್ನಾಗಾಗುತ್ತೆ, ಬಟ್ ಎನಿ ಹಾವ್ ಸೂಪರ್. ಆ್ಯಂಡ್ ಎರಡು ಡಿಶಸ್ಗಳಂತೂ ತುಂಬ ಖುಷಿ ಆಯಿತು ಮೇಡಮ್, ತುಂಬ ಚೆನ್ನಾಗಿದೆ, ಹೊಸತಾಗಿದೆ, ಹೊಸದಂಥ ಟೇಸ್ಟ್ ಕೂಡ. ನಿಮ್ಗೆ ಹೇಗೆ ಅನಿಸ್ತು? ನನಗೆ ಚೆನ್ನಾಗಿದೆ, ಖುಷಿ ಅನಿಸ್ತು. ಎಸ್, ಸೊ ಇದು ನಮ್ಮ ಅಡುಗೆ ಮನೆಯ ಮಿತ್ರ ಅಂತ ಹೇಳ್ತೇವೆ ನಾವು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆದೊಂದು ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಹಾಗೆಯೇ ಭದ್ರಾವತಿಯಲ್ಲಿದ್ದರೂ ಕೂಡ ಕರ್ನಾಟಕ ಹೊರಗಡೆ ಕೂಡ ತುಂಬ ಫೇಮಸ್ ಕುಚ್ಚಲಕ್ಕಿ ಇದು, ಬೆಸ್ಟ್ ಕುಚ್ಚಲಕ್ಕಿ, ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅವರ ಕಡೆದೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಎಸ್, ವಾವ್, ಸೂಪರ್ ಆದಂಥ 2 ರೆಸಿಪೀಸ್ಗಳು. ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡ್ತಾ ಇರೋದು. ಬಿಸ್ಕಿಟಲ್ಲೂ ಈ ಥರ ಮಾಡ್ಕೊಳ್ಬೋದು, ಗೋಧಿ ಹಿಟ್ಟಲ್ಲೂ ಈ ಥರ ಒಂದು ರೊಟ್ಟಿ ಮಾಡ್ಕೊಳ್ಬೋದು. ಸ್ಟಿಲ್ ನನ್ನ ನಾಲಿಗೆಯಲ್ಲಿ ಆ ಟೇಸ್ಟ್ ಅಂತೂ ಇನ್ನೂ ಓಡಾಡ್ತಾನೆ ಇರಲಿ. ಬಟ್ ಮುಂದಿನ ಸಂಚಿಕೆಯಲ್ಲಿ ಹೊಸತಾದಂಥ ಒಬ್ಬರು ಗೆಸ್ಟ್ ಇರ್ತಾರೆ, ಹೊಸದಂಥ 2 ರೆಸಿಪಿಗಳ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.